ಶ್ಯಾಮಲ್ನಿಗೆ ಅದು ಎಷ್ಟು ಕೊಬ್ಬು ಅನ್ಕಂಡು ಬತ್ತೇ ಇಲ್ಲ ಅಂತ ಹೇಳ್ತಾಳಲ್ಲ. ಆ ಪೊಲೀಸರು ಅಷ್ಟು ಇದು ಮಾಡ್ರು ಹೆಂಗೆ ಹೇಳ್ತಾಳೆ, ನಾನು ಯಾವ ಮನೆಗೆ ಹೋಯ್ಕ ಏನು ಅದಕ್ಕೂ ನಿಮಗೂ ಸಂಬಂಧ ಇಲ್ಲ, ಇದು ಗಲಾಟೆ ಒಂದು ಬಿಡ್ಸಿನಿ ಸಾಕು ಅಂತ ಹೇಳಿಬಿಟ್ಟಾಳಲ್ಲ. ನನ್ನ ಗಂಡನ ಒಂದು ಬಿಟ್ಟು ಸಾಕು ಅನ್ಕಂಡು ಎಷ್ಟು ಧೈರ್ಯ ಇಬ್ಬೂ ಸಾಗಲ್ಲ. ನನಗಿನ್ನೂ ಪೊಲೀಸ್ ಅನ್ಕಂಡು ಇನ್ನೂ ಸಮ ಇಲ್ಲ, ಮೈ ಸಣ್ಣಕ್ಕೆ ನಡ್ಗುತ್ತೆ. ಅಷ್ಟು ಹೆದರಿಕೆ ಅಂತೀರ? ಹೌದೇ, ನಂಗೆ ಪೊಲೀಸರು ಅಂದರೆ ಸಣ್ಣಕ್ಕಿಂತ ಹೆದರಿಕೆ. ನಾ ಕಳ್ಳ ಪೊಲೀಸ್ ಆಟ ಕೂಡ ಆಡ್ತಿರ್ಲಿಲ್ಲ, ಹೆದರ್ಕೊಂಡು ಗೊತ್ತಿತ್ತು ನಿಮಗೆ. ಕಂಡು ಬೇಜಾರು ಬಂದಂಗೆ ಐತೆ. ಇನ್ನು ಬೇಡ, ಹೋಯ್ಲಿ ಅತ್ಲಾಗೆ. ಎಷ್ಟು ದಿನ ಹಾರಾಡ್ತಾಳೆ ನಾನು ಕಾಂತೆ. ನಂಗೆ ಒಂಥರ ತಗ್ಗಿ ಸಾಕಾಗಿ ಹೋಯ್ತು. ನನ್ನ ಮಕ್ಕಳಿತ್ತು ಸಾಕೊಂಡು ನಾ ಖುಷಿಲಿರ್ತೆ. ಹೋದ್ರೆ ಹೋಯ್ಲಿತ್ಲಾಗ ಅವಳಿಗೆ ಎಲ್ಲಿ ಖುಷಿ ಅಲ್ಲೇ ಇರಲಿ. ಒಂದು ದಿನ 2 ದಿನ ಅಂತಲ್ಲ, ಮುಂಚಿಂದ ಒಂದು ದುಡ್ಡು ಮಾಡು ರಾವು, ದುಡ್ಡಲ್ಲೇ ಸುಡ್ತಾರೆ ಅವಳನ್ನ. ಪಪ್ಪಷ್ಟೊತ್ತಿಗೆ 12 ಗಂಟೆ ರಾತ್ರಿ ಆಯ್ತು. ರಾತ್ರಿ ಎಲ್ಲ ನಿದ್ರೆ ಮಾಡಲಿಲ್ಲ. ನೀರು ಕುಡಿದು ಬಟ್ಟೆ ಗೊಬ್ಬರ ಇದೇ ಮಾಡ್ತೆ ಖಂಡಿತ. ಇಲ್ಲಿ ಬಂದು ಜಾನ್ಸುತ್ತಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದದ್ದೆಲ್ಲ ಮಾತ್ರ ಯಾವ ಕಾರಣಕ್ಕೂ ಅಮ್ಮಂಗೆ ಹೇಳೋಕ್ಕಾಗ. ಅವಳು ಭಾಳ ಬೇಜಾರು ಮಾಡ್ಕೊತಾಳು. ಕಡೆಗೆ ಇದ್ದದ್ದು ಅವರಿಬ್ಬರ ಸಂಬಂಧ ಹಾಳೆ ಹೋಗಿಬಿಡುತ್ತು. ಬೇಡ, ಅದೊಂದು ಕೆಲಸ ಮಾಡೋದಿಲ್ಲ ಮಾತ್ರ ಸುಮ್ಮನೆ ಕಂತೆ. ಕಡೆ ಮಂಜು ಅಮ್ಮ, ಇಷ್ಟೊತ್ತಿಗೆ ಎಂತಕ್ಕೆ ಬಂದಿದ್ದೆ? ಬಿಸಿಲು ಉರಿ ಅಂತಿತ್ತು. ಇಷ್ಟೊತ್ತಿಗೆ ಎಂತಕ್ಕೆ ಒಪ್ಕೋದೆ ಮರಿತಿ? ಕಡೆ ಕೈ ನೋವು ಕಾಲು ನೋವು ಅಂತ ನೀನು. ಹೋಗಿ ಮನೆ ಬದಿಗೆ ಹೋಗಿ ನಾ ಬತ್ತೆ. ಒಂಥರ ಯೋಚನೆಲಿದ್ದೆ ಮಗ. ಎಂತನಕ ಹೇಳೋದು ಇಲ್ಲ ನೀನು. ನಿನ್ನೆಯೂ ಲೇಟಾಗಿ ಬಂದೆ ರಾತ್ರಿ. ಬೆಳಿಗ್ಗೆ ಸಮ ತಿಂಡಿಯೂ ತಿನ್ನಲಿಲ್ಲ. ಇಲ್ಲಿ ಗದ್ದೆ ಬದಿಲಿ ಒಬ್ಬನೇ ಕೂತ್ಕೊಂಡಿದ್ದೆ. ಬಪ್ಪನಲ್ಲ ನೀನು ಹಂಗೆ ಗದ್ದೆ ಬದಿಗೆ ಸುಮ್ಮನೆ ಹೇಳಿ. ಎಂತ ಐತೆ ಹೇಳು ಮಗ. ಎಂತ ದುಡ್ಡು ಎಂಥರ ಬೇಕಿದಿತ್ತಾ? ನಮ್ಮ ಹಾಗೇನೆ ಅಂತ ಇಲ್ಲ, ಸುಮ್ಮನೆ ಹಿಂಗೆ ಯೋಚನೆ ಆಗ್ತಿದ್ದಿತ್ತಷ್ಟೇ. ಎಂತ ಯೋಚನೆ ಮಗ? ಆ ಗಿಡಿಗೆ ಈ ಸಲ ಭತ್ತ ಹಾಕುದ ಎಂತ ಮಾಡೋದನ್ಕ ಕಾಣ್ತಿದ್ದೆ ಕಾಣ. ಅದು ಹೊಳಿ ಬದಿದೊಂದು ಗದ್ದೆ ಇತ್ತಲ್ಲ, ಜೋರು ನೆರೆ ಬಂದರೆ ಎಲ್ಲ ತಗೊಂಡು ಹೋಗ್ತ. ಎಂತ ಮಾಡೋದನ್ಕ ಗೊತ್ತಿಲ್ಲ ಮರೀತಿ. ಹುರುಳಿ ಹಾಕ್ರೆ ಹೆಂಗೆ ಚಳಿ ಶುರು ಆಯ್ತಲ್ಲ ಹೆಂಗು. ವರ್ಷ ಅಪ್ಪಯ್ಯ ನಿಂಗೆ ಬಿಡ್ಕಂತ ಅನ್ಕೊಂಡಿರ್ಕಣ. ಅದು ಮತ್ತು ಹೊಳಿ ಬದಿದ್ದ ನಿಂಗೆ ಕೊಡ್ತಾರಂಬ್ರ. ನೀನೇ ಮಾಡ್ಕೊಂಡು ಅದ್ರಲ್ಲಿ ಎಂತಾರು ಮಾಡ್ಕೊಂಡ್ಲಿ ಅವನು ಬಂದದ್ರೊಳಗೆ. ನಾನು ಅದ್ರಲ್ಲಿ ಪಾಲು ತಗೊಂತಿಲ್ಲ, ಮಾಡೋಕ್ಕೂ ಗೊತ್ತಿಲ್ಲ ಅಂತಿದ್ರಪ್ಪ. ಹೌದಾ ಅಮ್ಮ, ಒಳ್ಳೇದಾಯ್ತು. ನನಗೆ ಕೊಡಲಿ, ನಾನೇ ಪೂರ ಜವಾಬ್ದಾರಿ ತಕ್ಕ ಮಾಡ್ತೆ ಅಮ್ಮ. ನನಗೂ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತೆ, ಸುಮ್ಮನೆ ಹೇಳೋದಲ್ಲ. ನನಗೆ ಅಂತ ಕೊಟ್ಟರೆ ನಂಗೆ ಒಂಚೂರು ಉಪಕಾರ ಹತ್ತು ಮರೀತಿ. ಎಷ್ಟು ದಿನ ನಾನು ಅವರೊಟ್ಟಿಗೆ ಕೆಲಸ ಮಾಡ್ಕೊಂಡು ಇಪ್ಪದು ಹೇಳು. ನಂದು ಅನ್ಕ ನಂಗೆ ಸ್ವಂತ ಎಂತಾರು ಬೇಕಲ್ಲ. ಹೌದು ಮಗ, ನಾನು ಅದೇ ಯೋಚನೆ ಮಾಡ್ತಿದ್ದೆ. ನಿಂದು ಅನ್ಕೊಂಡು ನೀನು ಮಾಡ್ಕಣ್ಕ. ಮತ್ತು ಅಪ್ಪನೊಟ್ಟಿಗೆ ಗದ್ದಿದ್ದು ಒಂದೇ, ತೋಟದ ಒಂದೇ ಅನ್ಕೊಂಡಲ್ಲ ಮಗ. ಎಂತಾರು ಸಣ್ಣ ಪುಟ್ಟ ಕೆಲಸ ಅನ್ಕ ಕಂಡ್ಕೊಂಡ್ರೆ ಆ ಶ್ಯಾಮಲ್ ಹೆಣ್ಣಿಗೆ ಒಂಚೂರು ಖುಷಿ ಆಗ್ತಲ್ದ. ಅವಳಿಗೂ ಎಂಥರ ಆಸೆ ಇರುತ್ತೆ ಪಾಪ ಅಲ್ದ. ಈ ಕಾಣ ಬರೀ ಎಲ್ಲದಕ್ಕೂ ಈಗ ಮಾವನ ಕೈ ಬಾಯಿ ಕಾಣ್ಕ. ಹಂಗಾರೆ ಇದೇ ಮಾತಲ್ದಮ್ಮ, ನೀ ಅಪ್ಪನೊಟ್ಟಿ ಮಾತಾಡಿ ಇನ್ನೊಂದು 2 ಗದ್ದೆ ಜಾಸ್ತಿ ಕೊಡಿಸೋಲೆ. ಅದು ನಾನೇ ಪೂರ ಕಂಡ್ಕಂತನೆ. ನನಗೇನು ಆಸ್ತಿ ಬೇಕನ್ಕಂಡಲ್ಲ, ನನ್ನ ಜವಾಬ್ದಾರಿ ಮೇಲೆ ಒಂದಿಷ್ಟು ಗದ್ದೆ ಅನ್ಕೊಂಡು ನಂಗೆ ಬೇಕಮ್ಮ. ಪ್ಲೀಸ್ ಒಂಚೂರು ಎಂತಾರು ಮಾತಾಡಿ ಕಾಣ್ ಮರೀತಿ. ನಿಂಗೆ ಕೊಡದೆ ಮತ್ತೆ ಯಾರಿಗೆ ಕೊಡೋದ? ಎಲ್ಲ ಆಸ್ತಿ ಮನೆ ನಿಂದೆ. ನೀ ತಲೆ ಬಿಸಿ ಮಾಡ್ಕೊಂಡ್ಬೇಡ. ಅವ ಹೆಂಗೂ ಓದಿದ, ಅವನದವನು ಕಂಡ್ಕಂತ. ಹೆಣ್ಣೇನು ಈಚೆ ಬದಿ ಬರ್ತಿಲ್ಲ ಮಗ, ಎಲ್ಲ ನಿಂದೆ. ಹಂಗಾಗಿ ಅಪ್ಪಯ್ಯ ಪಾಲ್ಗಿಲಿ ಅಂತ ಮಾಡಲಿಲ್ಲ ಅಷ್ಟೇ. ಎಲ್ಲ ಮಾಡ್ಕೊಪ್ಪದು ನೀನೇ ಅಂದ ಮೇಲೆ ಎಲ್ಲ ನಿಂದೆ ಅಲ್ದಾನ. ಈ ಸಣ್ಣ ಕೈ ಒಂದು ಸ್ವಲ್ಪ ಬಿಗು ಇರೋದಿಲ್ಲ ಅನ್ಕೊಂಡು ಅವರೆಲ್ಲ ದುಡ್ಡು ಕಾಸು ವಹಿವಾಟು ಮಾಡ್ತಾರಷ್ಟೆ. ಆಯ್ತು, ನಾನು ಅಪ್ಪನ ಹತ್ರ ಮಾತಾಡ್ತೇಕಾ? ಬಾ, ಈಗ ಒಂಚೂರು ಮುನ್ಸಿ ಸಮಾಧಾನ ಆದಂಗೆ ಆಯ್ತಮ್ಮ. ಬಾ, ನಂಗೆ ಹೊಟ್ಟೆ ಸಿತಿ, ತಿಂಡಿ ಕೊಡು. ನೀವು ಮನೆಗೆ ಹೋಗಿರ? ನಾನೀಗ ಬತ್ತೆ. ಇಲ್ಲ ಒಂಚೂರು ನಾಲ್ಕೈದು ಪಾತ್ರೆಗಳ ಹತ್ರ ಹೋಗಿ ಬಪ್ತಿತ್ತು. ಒಂದು 5 ನಿಮಿಷ ಮಾತಾಡ್ಕೊ ಬತ್ತೆ ಅಕ್ಕ. ತಮ್ಮ ಜಾಸ್ತಿ ಬಿಸ್ತಲ್ಲಿ ಬರ್ಬೇಡ, ಮಿಟ್ಟು ಕೂಡ ಐಕ ಬರ್ಲ ಕಣ. ಬೇಗ ಎಲ್ಲ ಮಾತಾಡ್ಕೊ ಬಾ ಅಕ್ಕ, ನಾ ಮನೇಲಿರ್ತೆ. ಆಯ್ತು, ನೀ ಹೋಗಿ, ನಾನು ಈಗ ಬತ್ತೆ. ಓಹೋ, ವಿಷಯ ಇಲ್ಲಿತ್ತು. ಅದೇ ಕಾಣ್ತಿದ್ದೆ. ನನಗೆ ಚೂರು ಅನುಮಾನ ಬಂತು ಶ್ಯಾಮಲ್ ಹೆಣ್ಣು ಬರ್ತಿದ್ಕಂಡು. ಎಂತೋ ಹಿಂಗಿಂದೆ ಆಯ್ತು ಅನ್ಕೊಂಡದ. 3-4 ಸಲ ಕಾಣೊಳಗೆ ರಾತ್ರಿ ಕುಸು ಅಂಬಷ್ಟೊತ್ತಿ ನಂಗೆ ಕೇಂಡಿತ್ತು. ಕಾಂಬ ಅನ್ಕ ಒಂದು ಬಾಣ ಬಿಟ್ಟೆ. ಇದು ಕತೆ. ಆಯ್ಲಿ, ಅವ್ರವ್ರ ಪಾಲಿದವ್ರವ್ರಿಗಲ್ದ. ಎಂತೈತಿ ಎಲ್ಲ ಅವಂದೆ. ನಾವು ಅವನೊಂದು ಸಲ ಮುಗ್ಧ ಅಂದ್ರೆ ಮುಗ್ಧ ಅವನು. ಹಣಕಾಸಿಂದೆಲ್ಲ ಅವನ ಹತ್ರ ಆತಿಲ್ಲ ಅನ್ಕೊಂಡು ಇವ್ರು ಜವಾಬ್ದಾರಿ ಕೊಡ್ಲಷ್ಟೇ. ಇಲ್ಲದೆ ನಮ್ಗೆ ಹಳೆಯರಿಗೆ ಬೇಕಾಯ್ತಾ? ನಮಗೆ ಊರು ಹೋಗಂತದ್ದು, ಕಾಡು ಬಾ ಅಂತದ್ದು. ಇಷ್ಟೊತ್ತಿನ ನಾವು ಎಂತ ಮಾಡೋದಿತ್ತು? ಏನೋ ಇವರು ಒತ್ಕ ಮಾಡ್ತಾರಷ್ಟೇ ಅವನಿಗೋಸ್ಕರ. ಅವನ ಮಕ್ಕಳಿಗೆ ಎಲ್ಲ ನಾವು ಮಾಡಿದ್ದು. ನಾನು ಹೋಗಿ ಇವ್ರ ಹತ್ರ ಒಂದು ಮಾತಾಡ್ಕಾಯ್ತು.